ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಒಬ್ಬ ವಿಶೇಷ ಅತಿಥಿ. ಯಾವಾಗಲೂ ನಾನು ಕೂಡ ಬಾಲ್ಯ ಹೇಗಿತ್ತು ಅಂತ ಕೇಳ್ತಾ ಇರ್ತೇನೆ, ಆದರೆ ಇವತ್ತಿನ ಅತಿಥಿ ತನ್ನ ಬಾಲ್ಯದಲ್ಲೇ ಸಾಧನೆ ಮಾಡಿದವರು. ಅವರೇ ನಮ್ಮೂರಿನ ಹೆಮ್ಮೆ ಕೃತಿ ಉಚ್ಚಿಲ ಅವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಕೃತಿ ಉಚ್ಚಿಲ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಂತೂ ನನಗೆ ವಿಶೇಷ, ಯಾಕಂದರೆ ಎಲ್ರಿಗೂ ನಾನು ಬಾಲ್ಯ ಹೇಗಿತ್ತು ಅಂತ ಕೇಳ್ತಾ ಇದ್ದೆ. ನೀವು ಬಾಲ್ಯದಲ್ಲಿ ಸಾಧನೆ ಮಾಡಿದವರು. ಮೊದಲನೇದಾಗಿ ಕೇಳಬೇಕಾದ್ರೆ ನಿಮ್ಮ ಎಜುಕೇಷನಿಂದ ಕೇಳ್ತಾ ಇದ್ದೇನೆ. ನೀವು ಏನು ಕಲಿತಿದ್ದೀರಿ, ಎಲ್ಲಿ ಕಲಿತಾ ಇದ್ದೀರಾ? ನಾನೀಗ 10th ಸ್ಟ್ಯಾಂಡರ್ಡಲ್ಲಿ ಕಲಿತಿದ್ದೇನೆ, TAPI ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುಂಜಿಬೆಟ್ಟು ಅಲ್ಲಿ. ನಾನು ಮೊದಲು ವಿದ್ಯೋದಯದಲ್ಲಿ ಪ್ರೈಮರಿ ಎಜುಕೇಷನ್ ಮಾಡಿ ಈಗ 8th 9th 10th ಇಲ್ಲಿ ಬಂದದ್ದು. ನೀವು ಸಣ್ಣ ವಯಸ್ಸಿನಲ್ಲಿ ಡ್ಯಾನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟವರು. ಡ್ಯಾನ್ಸ್ ಮೇಲೆ ಹೇಗೆ ಆಸಕ್ತಿ ಬಂತು? ನನಗೆ ಫಸ್ಟಿಗೆ ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು 4.5 years ಇರುವಾಗ. ಆಗ ನನಗೆ ಅಷ್ಟೇನು ಹೇಳಿದ್ರೆ ಇಂಟ್ರೆಸ್ಟ್ ಅಂತ ಅಲ್ಲ, ಗಮ್ಮತ್ತಿಗೆ ಮಾಡ್ತಿದ್ದೆ. ಮತ್ತೆ ಸ್ವಲ್ಪ ಸೀರಿಯಸ್ ಆಯ್ತು. ಅದು ಯಾವಾಗ ಆಯ್ತು ಹೇಳಿ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಮತ್ತೆ ನನಗೆ ನನ್ನಾಗೆ ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ತುಂಬ ಕಾಂಪಿಟೇಷನ್ಸಿಗೆಲ್ಲ ಹೋಗಿ ಮತ್ತೆ ರಿಯಾಲಿಟಿ ಶೋಗೆ ಹೋದೆ. ಹಾಗೆ ಈಗ ಇಂಟ್ರೆಸ್ಟ್ ಬೆಳೆದು ಈಗ ನನಗೆ ತುಂಬ ಇಷ್ಟ ಡ್ಯಾನ್ಸ್. ಈಗ ಕಾಂಪಿಟೇಷನ್ಗೆ ಹೋದ್ರಿ ಅಂತ ಹೇಳಿದ್ರೆ, ನೀವು ಹೋದಂಥ ಮೊದಲ ಕಾಂಪಿಟೇಷನ್ಸ್ ತುಂಬ ಸ್ಟೇಜ್ ಕಾಂಪಿಟೇಷನ್ಸ್ ಕೊಟ್ಟಿದ್ದೇನೆ. ಹೇಳಿದ್ರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಂಥದ್ದು ಕೊಟ್ಟಿದ್ದೇನೆ. ಬಟ್ ಹಾಗೆ ನೆನಪಿರುವಂಥದ್ದು ನನಗೆ ಕಾಂಪಿಟೇಷನ್ ಇಲ್ಲ. ಫಸ್ಟ್ ಡ್ಯಾನ್ಸ್ ಮಾಡಿದ್ದು ನಾನು ಸ್ಟೇಜಲ್ಲಿ ಪರ್ಯಾಯ ಆಗುವಾಗ ಮೋಸ್ಟ್ಲಿ. ಹೌದು. ನೀವು ಹೇಳಿದ್ರಿ ನಾನು ರಿಯಾಲಿಟಿ ಶೋಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ. ರಿಯಾಲಿಟಿ ಶೋ ಯಾವುದು, ಯಾವ ರೀತಿ ಎಕ್ಸ್ಪೀರಿಯನ್ಸ್? ನಂದು ಆಕ್ಚುಲಿ ಫಸ್ಟ್ ನಾನು ಸ್ಪಂದನ ಚಾನಲ್ದೇ ಒಂದು ರಿಯಾಲಿಟಿ ಶೋಗೆ ಹೋಗಿದ್ದೆ. ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೆ ನಾನು. ಸೊ ಅಲ್ಲಿ ನನಗೆ ಅದು ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾನು ಸ್ಟಾರ್ ಸುವರ್ಣ ಚಾನಲ್ದು ಡಾನ್ಸ್ ಜೂನಿಯರ್ದು ಸೀಸನ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ನಮ್ಮದು ಮ್ಯಾಂಗ್ಳೂರಲ್ಲಿ ಫಸ್ಟಿಗೆ ಆಡಿಷನ್ಸ್ ಆಗಿತ್ತು. ಸೊ ಅದರಲ್ಲಿ ಔಟ್ ಆಫ್ 4000 ಕಂಟೆಸ್ಟೆಂಟ್ಸ್ ನಾನು ಸಿಲೆಕ್ಟ್ ಆಗಿದ್ದೆ. ಅಲ್ಲಿ ನಮಗೆ ಬ್ಯಾಂಗ್ಳೂರಲ್ಲಿ ಹೋಗಿ ಮೆಗಾ ಆಡಿಷನ್ ಇತ್ತು. ಸೊ ಅಲ್ಲಿ ಸಹ ನಾನು ಸಿಲೆಕ್ಟ್ ಆಗಿ ಮತ್ತೆ ನನಗೆ ಅವ್ರು ಆ್ಯಕ್ಚುಲಿ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. ಮತ್ತೆ ನಾನು ಕ್ಲಾಸಲ್ಲಿರುವಾಗ ಅವ್ರು ಕಾಲ್ ಮಾಡಿ ಹೇಳಿದ್ರು, ಹೀಗೆ ಸಿಲೆಕ್ಟ್ ಆಗಿದ್ದೀರಿ, ನೀವು ಬ್ಯಾಂಗ್ಳೂರಿಗೆ ಬರ್ಬೇಕು ಹೇಳಿ. ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಹೇಳಿದ್ರೆ ನಂದು ಕೊರಿಯೋಗ್ರಾಫರ್ಸ್ ಡಿಫ್ರೆಂಟ್, ನನ್ನ ಸರ್ ಕಲಿಸಿದಲ್ಲ ನನಗೆ. ಮತ್ತೆ ಅಲ್ಲಿದ್ದ ಎನ್ವೈರನ್ಮೆಂಟ್ ಡಿಫ್ರೆಂಟ್, ಎಲ್ಲ ಜನರು ಡಿಫ್ರೆಂಟ್, ಅವರು ಕಲಿಸುವ ಸ್ಟೈಲ್ ಸಹ ಡಿಫ್ರೆಂಟ್ ಇತ್ತು. ಸೊ ಅದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ನೀವು ಹೇಳಿದ್ರಿ ಮ್ಯಾಂಗ್ಳೂರಲ್ಲಿ ಆಡಿಷನ್ ಆಯಿತು, ಬ್ಯಾಂಗ್ಳೂರಿಗೆ ಹೋದೆ ಅಂತ. ಮೊದಲನೇದಾಗಿ ಮ್ಯಾಂಗ್ಳೂರಲ್ಲಿ ಆಡಿಷನ್ ಅಂತ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲಿ ತುಂಬ ನನಗೆ ಹೆದರಿಕೆ ಆಗಿತ್ತು. ಯಾಕೆಂದರೆ ತುಂಬ ಮಕ್ಕಳಿದ್ರು. ಮತ್ತು ಅಲ್ಲಿ ಹೇಳಿದರೆ ಅದು ನಾನು ಫಸ್ಟ್ ಟೈಮ್ ನಂದು ಎಕ್ಸ್ಪೋಜರ್ ಆದದ್ದು ನನಗೆ ಅಷ್ಟು ಜನರ ಮುಂದೆ. ಆ್ಯಂಡ್ ಅದು ಅಲ್ಲಿ ಸಹ ನಮಗೆ ಹೀಗೆ ಒಂದು ಇಂಟರ್ವ್ಯೂ ಟೈಪ್ ಮಾಡಿದ್ರು. ಸೊ ನಂಗಾಗ ಒಂದು ಎಂತ ಮಾತಾಡ್ಬೇಕಂತ ಗೊತ್ತಿರಲಿಲ್ಲ, ಯಾಕಂದ್ರೆ ತುಂಬಾ ಚಿಕ್ಕದಿದ್ದೆ ನಾನು. ಐ ಥಿಂಕ್ 10 years ಓಲ್ಡ್ ಇದ್ದೆ ನಾನು. ಸೊ ಅದೇ, ಬಟ್ ಇಟ್ ವಾಸ್ ನೈಸ್, ಥ್ರಿಲ್ಲಿಂಗ್ ಇತ್ತು ತುಂಬ ಎಕ್ಸ್ಪೀರಿಯನ್ಸ್. ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಹೋದ್ರೆ ಫುಲ್ ಡಿಫ್ರೆಂಟ್ ಇರ್ತದೆ. ಬ್ಯಾಂಗ್ಳೂರಲ್ಲಿ ಹೇಗಾಯ್ತು? ಅದೇ, ಬ್ಯಾಂಗ್ಳೂರಲ್ಲಿ ಎವ್ರಿಥಿಂಗ್ ವಾಸ್ ಡಿಫ್ರೆಂಟ್. ನನಗೆ ಫುಡ್ ಸಹ ಡಿಫ್ರೆಂಟ್ ಇತ್ತು, ಜನರು ಡಿಫ್ರೆಂಟ್ ಇದ್ರು, ಅಲ್ಲಿದ್ದು ಕೊರಿಯೋಗ್ರಾಫರ್ಸ್ ಎವ್ರಿಥಿಂಗ್. ಅಲ್ಲಿದ್ದು ಮಾತ್ರ ನನಗೆ ಒಂದು ಲಕ್ಕಿ ಆಯ್ತು ಹೇಳಿದ್ರೆ, ನನಗೆ ಲೇಡಿ ಕೊರಿಯೋಗ್ರಾಫರ್ ಸಿಕ್ಕಿದ್ರು. ಅವ್ರು ತುಂಬ ಪಾಪ ಇದ್ರು. ಉಳಿದ ಕೊರಿಯೋಗ್ರಾಫರ್ಸ್ ಎಲ್ಲ ಸ್ವಲ್ಪ ಹಾರ್ಶ್ ಇದೆ, ಯಾಕೆಂದ್ರೆ ಅವರು ಬ್ಯಾಂಗ್ಳೂರಲ್ಲಿ ಅವರಾಗಿಯೇ ಇದ್ದು ಅವರಿಗೆ ಅಭ್ಯಾಸ ಆಗಿರ್ತದೆ. ಬಟ್ ನನಗೆ ಇಲ್ಲಿ ಅವಳಿಗೆ ತುಂಬ ಹೇಳಿದ್ರೆ ಹೆದರಿಕೆ ಆಗಿತ್ತು, ಅವರು ಎಲ್ಲಿ ಅದು ಜೋರು ಮಾಡ್ತಾರಾ ಏನಾದ್ರು. ಬಟ್ ನನ್ನದು ಕೊರಿಯೋಗ್ರಾಫರ್ ಒಳ್ಳೆ ಇದ್ರು. ಅಲ್ಲಿ ನಮಗೆ ಹೇಳಿದ್ರೆ ನಾನು ಹೋದ ದಿನವೇ ಒಂದು ಸ್ವಲ್ಪ ನಾನು ಕಲ್ತ ಡ್ಯಾನ್ಸನ್ನು ಮಾಡಲಿಕ್ಕೆ ಹೇಳಿದರು. ಮಾಡಿ ಆದಮೇಲೆ ನಮಗೆ ಅಲ್ಲಿ ರಿಹರ್ಸಲಿಗೆ ಕರ್ಕೊಂಡು ಹೋಗಿದ್ರು ಒಂದಿನ. ಸೊ ಅಲ್ಲಿ ರಿಹರ್ಸಲ್ ಆದಮೇಲೆ ನಾನು ಅಲ್ಲೇ ಇರ್ತಿದ್ದೆ. ಆ್ಯಕ್ಚುಲಿ ನನ್ನ ಅಮ್ಮ ಟೀಚರ್ ಆಗಿದ್ರು ನನ್ನದೇ ಸ್ಕೂಲಲ್ಲಿ. ಸೊ ಅವರು 1.5 months ರಜೆ ತಕ್ಕೊಂಡು ನನ್ನೊಟ್ಟಿಗೆ ಇದ್ರು ಅಲ್ಲಿ. ಅದೇ ಹಾಗೆ. ನೀವು ಹೇಳಿದ್ರಿ ಕಾಂಪಿಟೇಷನ್ಗೆ ಬ್ಯಾಂಗ್ಳೂರ್ಗೆ ಹೋಗಿದೆ, ರಿಹರ್ಸಲ್ ಇತ್ತು. ಅಲ್ಲೆಲ್ಲ ರಿಹರ್ಸಲ್ ಹೇಗಾಗ್ತಿತ್ತು ನಿಮಗೆ? ಫಸ್ಟಿಗೆ ಅಲ್ಲಿ ನಮ್ದು ಯಾವಾಗ ಸಹ ಶೂಟ್ ಮಾಡೋಕ್ಕಿಂತ ಮೊದಲಿದ್ದ ದಿವಸ ಅವ್ರು ಅದೇ ದಿವಸ ಬೆಳಗ್ಗೆ ಎಂತಾದರೂ ಅವರು ಟೆಕ್ನಿಕಲ್ ರಿಹರ್ಸಲ್ಸ್ ಅಂತ ಇರ್ತಿದ್ರು. ಸೊ ಅದರಲ್ಲಿ ನಾವು ನಮ್ಮ ಕಾಸ್ಟ್ಯೂಮ್ಸ್ ಹಾಕಿ
ಇದು ಡ್ಯಾನ್ಸ್ ಮಾಡಲಿಕ್ಕಿತ್ತು, ಕಾಸ್ಟ್ಯೂಮ್ ಮತ್ತು ಹೇರ್ ಸ್ಟೈಲ್ ಮಾಡಿ. ಯಾಕೆ ಹೇಳಿದರೆ ಎಲ್ಲಿಯಾದರೂ ಲೈಟಿಂಗ್ ಒಟ್ಟಿಗೆ ಅದು ಹೇಗೆ ಆಗ್ತದಂತ ಶೂಟ್ ಮಾಡುವಾಗ ಅದಕ್ಕೆ ಹಾಗೆ ಇರ್ತಿತ್ತು. ಅದಕ್ಕಿಂತ ಮೊದಲು ಸಹ ಒಂದು ನಾರ್ಮಲ್ ಹೀಗೆ ರಿಹರ್ಸಲ್ಸ್ ಇರ್ತಿತ್ತು ನಮಗೆ ಸ್ಟೇಜಲ್ಲಿ, ನಮ್ಮ ಪ್ರಾಪರ್ಟಿ ಇಟ್ಟು, ಮತ್ತು ಕ್ರೂದು ಯಾರಾದರೂ ಮೆಂಬರ್ಸ್ ಇರ್ತಿದ್ರು. ಸೊ ಅವ್ರು ನೋಡಿ ನಮಗೆ ಎಂತಾದ್ರೂ ಈಗ ಇದೊಂದು ಸ್ಟೆಪ್ ಚೇಂಜ್ ಮಾಡಬೇಕು, ಇಲ್ಲ ಇದ್ರೆ ಈ ಪ್ರಾಪರ್ಟಿಯನ್ನು ಆಚೆ ಈಚೆ ಎಂತ ಮಾಡ್ಲಿಕ್ಕೆ ಇರ್ತಿದ್ರೆ ಅವ್ರು ಹೇಳ್ತಿದ್ರು. ಸೊ ಹಾಗೆ ಅದಕ್ಕೆ ರಿಲೇಟೆಡ್ ಮಾಡ್ತಿದ್ರು ಮತ್ತು ಶೂಟ್ ಆಗ್ತಿತ್ತು. ಓಕೆ, ಅದರಲ್ಲಿ ಕೊರಿಯೋಗ್ರಾಫರ್ ರೌಂಡ್ ಅಂತ ಬಂತು. ಅಲ್ಲಿ ನೀವು ಯಕ್ಷಗಾನ ಮಾಡಿದ ಡ್ಯಾನ್ಸ್ ಅನ್ನು ನಾನು ನೋಡಿದ್ದೇನೆ. ಆ ಒಂದು ಪರ್ಟಿಕ್ಯುಲರ್ ದಿನ ನಿಮ್ಗೆ ಹೇಗೆ ಫೀಲ್ ಆಯಿತು? ಆ ದಿವಸ ಅದು ಆಕ್ಚುಲಿ ಕೊರಿಯೋಗ್ರಾಫರ್ ರೌಂಡ್ ಇರಲಿಲ್ಲ, ಅದು ನಮ್ಮ ಫಸ್ಟ್ ರೌಂಡ್ ಇತ್ತು. ಸೊ ಅಲ್ಲಿ ನಮ್ಮದು ಎಂತ ಹೇಳಿದ್ರೆ ಅವರು ಗ್ರೂಪ್ ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿದ್ರು. ಬಟ್ ನಮಗೆ ಅಲ್ಲಿ ಯಕ್ಷಗಾನ ಮಾಡುವಂತ ನನ್ನದು ಬ್ಯಾಂಗ್ಳೂರಿದು ಕೊರಿಯೋಗ್ರಾಫರ್ ಹೇಳಿದ್ರು. ಸೊ ಅದಕ್ಕೆ ಅವರಿಗೆ ಯಾರಿಗೂ ಅಲ್ಲಿ ಯಕ್ಷಗಾನ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಸೊ ನನ್ನ ಸರ್ನನ್ನು ಕಾಂಟ್ಯಾಕ್ಟ್ ಮಾಡಿದರು, ಮಂಜಿತ್ ಶೆಟ್ಟಿಯನ್ನು. ಸೊ ಹಾಗೆ ಅವರು ನಮ್ಮ ಗ್ರೂಪಲ್ಲಿ ಹೇಗೂ ನಾವು ಯಕ್ಷಗಾನ ಮೊದಲು ಮಾಡಿದ್ದೆವು, ಸೊ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಸೊ ಅವರು ಅಲ್ಲಿಗೆ ಬಂದು ಫಸ್ಟ್ ರೌಂಡೇ ಮಾಡಿದ್ದೆವು. ಆ್ಯಂಡ್ ಅದು ರೌಂಡ್ ತುಂಬ ಸ್ಪೆಷಲ್ ಆಗಿತ್ತು, ಯಾಕೆಂದರೆ ಅದು ಫಸ್ಟ್ ರೌಂಡ್ ಆಗಿತ್ತು. ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಸಹ ಇದ್ದರು ಆ ದಿನ. ಸೊ ಅದು ತುಂಬ ಮೆಮೊರೇಬಲ್ ಡೇ ಆಗಿತ್ತು. ಆ ಡ್ಯಾನ್ಸ್ಗೆ ಜಡ್ಜ್ಮೆಂಟ್ ಹೇಗಿತ್ತು? ಯಾರೆಲ್ಲ ಜಡ್ಜಸ್ ಇದ್ದರು ಆ ದಿನ? ಸಲ್ಮಾನ್ ಯೂಸುಫ್ ಖಾನ್ ಸರ್, ಮತ್ತು ರಾಧಿಕಾ ಮ್ಯಾಮ್, ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಸಹ ಇದ್ದರು. ಸೊ ಆ ದಿನ ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು. ಯಾಕೆ ಹೇಳಿದರೆ ಈ ಸ್ಟೈಲ್ ಆಗ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ ಆ ಟೆಲಿವಿಷನಲ್ಲಿ. ಸೊ ಎಲ್ಲರಿಗೆ ತುಂಬ ಇಷ್ಟ ಆಗಿತ್ತು. ಆ ಕಾಸ್ಟ್ಯೂಮ್, ಮೇಕಪ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಸೊ ಎಲ್ಲರಿಗೆ ತುಂಬ ಇಷ್ಟ ಆಗಿತ್ತು. ಓಕೆ, ನೀವು ರಿಯಾಲಿಟಿ ಶೋ ಅಲ್ಲಿ ಎಷ್ಟು ವೀಕ್ ಇದ್ರಿ? ನಾನು ಅದೇ 1.5 months ಅಲ್ಲಿ ಸ್ಟೇ ಮಾಡಬೇಕಾಯ್ತು. ಬಟ್ ಅದು ತೋರಿಸುವಾಗ 4 weeks, ಮೋಸ್ಟ್ಲಿ 4 or 3 weeks ಇದ್ದೆ. ನಾನು ಟಾಪ್ 10 ವರೆಗೆ ಬಂದಿದ್ದೆ. ಸೊ ಹಾಗಾದರೆ ನಿಮಗೆ ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಪುನಃ ಆ ಎಕ್ಸ್ಪೀರಿಯನ್ಸ್ ಅನ್ನು ತಗೊಳ್ಬೇಕಂತ ಆಸೆ ಉಂಟಾ? ಹೌದು, ಆಗ ಇರಲಿಲ್ಲ ನನಗೆ. ಆಗ ಯಾಕೆ ಹೇಳಿದರೆ ನನಗೆ ತುಂಬ ನನಗೆ ಯಾಕೆ ಮಾಡ್ತಿದ್ದೆ ನನಗೆ ತುಂಬ ಹೆದರಿಕೆ ಸಹ ಆಗ್ತಿತ್ತು. ಯಾವಾಗಲೂ ತುಂಬ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಆಗ ನಾನು ತುಂಬ ಚಿಕ್ಕದಿದ್ದೆ. ಆಗ ನನಗೆ ಅದನ್ನು ಹೇಗೆ ತಗೊಳ್ಬೇಕಂತ ಗೊತ್ತಿರಲಿಲ್ಲ. ಬಟ್ ಈಗ ನಾನು ಥಿಂಕ್ ಮಾಡಿದಾಗ ನನಗೆ ಪುನಃ ಅದು ಮಾಡಬೇಕಂತ ಆಸೆ ಉಂಟು. ಬಟ್ ಅದಕ್ಕೆ ಈಗ ಅಲ್ಲ, ಒಂದು ಸ್ವಲ್ಪ ಟೈಮ್ ಆದಮೇಲೆ. ನಿಮ್ಮ ಈ ಫೀಲ್ಡಿಗೆ ಮೇನ್ ಸಪೋರ್ಟ್ ಸಿಸ್ಟಮ್ ಯಾರು? ನನ್ನ ಪೇರೆಂಟ್ಸ್, ಆಬ್ವಿಯಸ್ಲಿ ನನ್ನ ಅಮ್ಮ ಅಪ್ಪ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಸಹ ನನ್ನ ಅಪ್ಪ ದಿನಾಲು ಕಾಲ್ ಮಾಡ್ತಿದ್ರು, ಅಮ್ಮ ಅಂತೂ ಅಲ್ಲೇ ಇದ್ದರು. ಮತ್ತು ನನ್ನ ಸರ್ ಮಂಜಿತ್ ಸರ್, ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಎವ್ರಿ ರೌಂಡ್ ಆಗುವಾಗ ಬರ್ತಿದ್ರು ಬ್ಯಾಂಗ್ಳೂರಿಗೆ, ನಂದು ಎವ್ರಿ ಶೂಟ್ ಇರುವಾಗ. ಸೊ ಅದೊಂದು ನನಗೆ ಕಂಫರ್ಟ್ ಫೀಲಿಂಗ್ ಆಯ್ತು. ಯಾಕೆಂದರೆ ಎಲ್ಲರಲ್ಲಿ ಎಲ್ಲರೂ ಡಿಫ್ರೆಂಟ್ ಪೀಪಲ್ ಅಲ್ಲ, ನನ್ನ ಅಮ್ಮ ಮತ್ತು ನಾನು ಮಾತ್ರ ಇದ್ದದ್ದು. ಅದಕ್ಕೆ ಅವರಿದ್ದದೊಂದು ಒಳ್ಳೆಯದಾಯಿತು. ಮತ್ತು ನನ್ನ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದರು. ಕ್ಲಾಸ್ಮೇಟ್ಸ್ ಸಹ ತುಂಬ ಸಪೋರ್ಟ್ ಮಾಡಿದ್ರು. ಯಾಕೆ ಹೇಳಿದರೆ ಆಗದ್ದು ನೋಟ್ಸ್, ಲೆಸನ್ಸ್ ಎಲ್ಲ ಮಿಸ್ ಆಗ್ತಿತ್ತು. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಫೇವ್ರೆಟ್ ಇದ್ದೇ ಇರ್ತಾರೆ. ನಿಮಗೆ ಫೇವ್ರೆಟ್ ಡ್ಯಾನ್ಸರ್ ಯಾರು? ನಂದು ತುಂಬ ಜನರಿದ್ದಾರೆ. ಬಟ್ ಫ್ರಮ್ ದ ಫಸ್ಟ್ ಆಲ್ಸೋ ನನಗೆ ಮಾಧುರಿ ದೀಕ್ಷಿತ್ ತುಂಬ ಇಷ್ಟ. ನಾನು ಎವ್ರಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ನನಗೆ ಮಾಧುರಿ ದೀಕ್ಷಿತ್ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್, ಗ್ರೇಸ್ ಎಲ್ಲ ತುಂಬ ಇಷ್ಟ ಆಗಿದೆ. ನಿಮಗೆ ಯಾರ ಜೊತೆ ಆದರೂ ಈ ಒಂದು ಪರ್ಸನ್ ಜೊತೆ ನಾನು ಡ್ಯಾನ್ಸ್ ಮಾಡಲೇಬೇಕು ಅನ್ನೋ ಒಂದು ಆಸೆ ಉಂಟಾ? ಹಾಗೆ ತುಂಬ ಜನ ಇದ್ದಾರೆ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಒಬ್ಬರೀಗ ಇಲ್ಲ. ಬಟ್ ಅಗೇನ್ ಮಾಧುರಿ ದೀಕ್ಷಿತ್ ಮ್ಯಾಮ್ ಒಟ್ಟಿಗೆ ಮಾಡಲಿಕ್ಕೆ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತದೆ. ನೀವು ಎಜುಕೇಷನ್ ಪ್ಲಸ್ ಡ್ಯಾನ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಎಜುಕೇಷನ್ ಆ್ಯಂಡ್ ಡ್ಯಾನ್ಸ್ ನಾನು ಈಗ ಕೇಳೋದಿದ್ರೆ ನಾನು ಡ್ಯಾನ್ಸ್ ಕ್ಲಾಸಿಗೂ ಸಹ ಹೋಗ್ತೇನೆ, ಮತ್ತು ಸ್ಕೂಲಿಗೂ ಸಹ ಹೋಗ್ತೇನೆ. ಸೊ ಅದಕ್ಕೆ ನಾನು ಟೈಮ್ ಟೇಬಲ್ ಮಾಡ್ತೇನೆ. ಆವಾಗ ಸಹ ನನ್ನದು ಈ ಟೈಮಿಗೆ ಇಷ್ಟು ಆಗಿರಬೇಕು ಓದಿ, ಮತ್ತು ನಾನು ಕ್ಲಾಸಿಗೆ ಹೋಗ್ತೇನೆ, ಮತ್ತು ಬಂದು ಉಳ್ದದನ್ನು ಓದ್ತೇನೆ. ಸೊ ನನಗೆ ಎವ್ರಿಥಿಂಗನ್ನು ಶೆಡ್ಯೂಲ್ ಮಾಡಬೇಕು, ಇಲ್ಲದಿದ್ದರೆ ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇಫ್ ಐ ಡೋಂಟ್ ಶೆಡ್ಯೂಲ್, ನಂದು ಫುಲ್ ಮೆಸ್ಸಪ್ ಆಗ್ತದಲ್ಲ. ಅದಕ್ಕೆ ನಾನು ಫಸ್ಟಿಗೆ ಶೆಡ್ಯೂಲ್ ಮಾಡಿರ್ತೇನೆ, ನನ್ನದು ಮನಸ್ಸಲ್ಲಿ ಥಿಂಕ್ ಮಾಡಿರ್ತೇನೆ, ಈಗ ಹೀಗೆ ನಿಮಗೆ ಇಷ್ಟು ಕೆಲಸ ಆಗಿರ್ಬೇಕು ಹೇಳಿ. ಡ್ಯಾನ್ಸ್ ಬಿಟ್ಟು ಬೇರೆ ಹಾಬೀಸ್ ಯಾವುದಿದೆ? ಸಿಂಗಿಂಗ್ ಮಾಡ್ತೇನೆ, ಮತ್ತು ಈಗ ರೀಸೆಂಟ್ಲಿ ನಾನು ಗಿಟಾರ್ ಕಲಿತಿದ್ದೇನೆ. ಸಿಂಗ್ ಹೇಳಿದರೆ ಒಂದು ಯಾವುದಾದ್ರು ಹಾಡು ಹಾಡ್ಬೋದಾ? ಹಾಂ, ಹಾಡ್ತೇನೆ. ಮೋಹ ಮೋಹಕ್ಕೆ ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिरहा ये सुलझे, है रोम रोम एक तारा
से गुजरे ये मोह मोह के धागे तेरी उंगलियों से जा उलझे कोई टोह टोह ना लागे किस तरह गिरहा ये सुलझे. ಬಹಳ ಅದ್ಭುತವಾಗಿ ಹಾಡಿದ್ರಿ. Thank you. ಹೇಗೆ ಸಿಂಗಿಂಗ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಸಿಂಗಿಂಗ್ ನಾನು ಫಸ್ಟಿಗೆ ಒಮ್ಮೆ ಕ್ಲಾಸಿಕಲ್ ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ, ಬಟ್ ನನಗೆ ಅದು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಕೇಳಿದರೆ ನಂದು ಆ ಟೈಮಿಂಗ್ ಮತ್ತು ನನ್ನ ಸ್ಕೂಲ್ ಟೈಮಿಂಗ್ ಮತ್ತು ಡ್ಯಾನ್ಸ್ ಕ್ಲಾಸ್ ಟೈಮಿಂಗ್ ಎಲ್ಲ ಕ್ಲಾಶ್ ಆಗ್ತಿತ್ತು. ಅದಕ್ಕೆ ನಾನು ಆ ಕ್ಲಾಸ್ ಬಿಟ್ಟೆ. ಮತ್ತು ಅವರು ಟೀಚರ್ ತುಂಬ ಹೇಳಿದರೆ ಅವರದ್ದು ಬ್ಯಾಚ್ ಒಟ್ಟಿಗೆ ತುಂಬ ಫಾಸ್ಟ್ ಹೋಗ್ತಿದ್ರು. ಮತ್ತು ಎಕ್ಸಾಮ್ ಸಹ ಹತ್ತಿರ ಬರ್ತಿತ್ತು, ಯಾವುದು ಸಿಂಗಿಂಗ್ ಎಕ್ಸಾಮ್. ಸೊ ನಂಗೆ ಅದು ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಜಸ್ಟ್ ಸಿಂಗಿಂಗ್ ನನ್ನದು ಪ್ಯಾಷನ್ ಆಗಿತ್ತು. ಯಾವಾಗ ನಾನು ಸುಮ್ಮನೆ ಹೀಗೆ ಹಾಡ್ತಿದ್ದೆ. ನನಗೆ ಈ ವಾಯ್ಸ್ ನನಗೆ ತುಂಬ ಹೇಳಿದರೆ ಗಿಫ್ಟ್ ಅಂತ ಅನಿಸ್ತದೆ. ಅದೇ ನಾನು ಐ ಎಂಜಾಯ್ ಸಿಂಗಿಂಗ್. ಹೀಗೆ ನಾನು ಸಾಂಗ್ಸ್ ಕೇಳಿ ಅದನ್ನು ಹಾಡ್ತಾ ಇರ್ತೇನೆ. ಗಿಟಾರ್ ಕಲಿತಾ ಇದ್ದೀನಿ ಅಂತ ಹೇಳಿದ್ರಿ. ಗಿಟಾರ್ ಯಾವಾಗದಿಂದ ಕಲೀಲಿಕ್ಕೆ ಶುರು ಮಾಡಿದ್ರೆ, ಹೇಗೆ ಇಂಟ್ರೆಸ್ಟ್ ಬಂತು ಅದರ ಮೇಲೆ? ಗಿಟಾರಿಗೆ ಇಂಟ್ರೆಸ್ಟ್ ತುಂಬ ಮೊದಲಿಂದ ಇತ್ತು. ಹೇಳಿದ್ರೆ ಅದು ತುಂಬ ಹೇಳಿದ್ರೆ ಕೂಲ್ ಆಗಿತ್ತು. ನನಗೆ ಕಲಿಬೇಕಂತ ಮೊದಲಿಂದ ಸಹ ಆಸೆ ಇತ್ತು 3 years ಬ್ಯಾಕಿಂದ. ಬಟ್ ನನಗೆ ಅಪಾರ್ಚುನಿಟಿ ಸಿಗಲಿಲ್ಲ ಅದು ಮಾಡಲಿಕ್ಕೆ. ಬಟ್ ಈಗ ರೀಸೆಂಟ್ಲಿ 2-3 months ago ನಾನು ಸ್ಟಾರ್ಟ್ ಮಾಡಿದ್ದು ಕಲೀಲಿಕ್ಕೆ. ನಮ್ಮದು ಒಂದು ಸಮ್ಮರ್ ಕ್ಯಾಂಪ್ ಆಗಿತ್ತು. ಅದು ಇಂಟ್ರೊಡಕ್ಷನ್ ಟು ಹೀಗೆ ಬೇಸಿಕ್ ಗಿಟಾರ್ದು ಇಂಟ್ರೊಡಕ್ಷನ್ ಇತ್ತು. ಸೊ ಅದರಲ್ಲಿ ನಾನು ಕಲಿತು ಮತ್ತೀಗ ನಾನು ರೆಗ್ಯುಲರ್ ಕ್ಲಾಸಿಗೆ ಹೋಗ್ತಿದ್ದೇನೆ. ಪುನಃ ನಾವು ಡ್ಯಾನ್ಸ್ಗೆ ಬರುವ. ನೀವು 4 ವರ್ಷದಿಂದ ಇರುವಾಗ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. 4 ವರ್ಷದಿರುವಾಗ ಮಾಡಿದ ಡ್ಯಾನ್ಸ್ ಈಗ ಮಾಡೋದಕ್ಕೆ ಏನು ಡಿಫ್ರೆಂಟ್ ಇದೆ? ಕಾನ್ಫಿಡೆನ್ಸ್ ಬಂದಿದೆ ತುಂಬ. ನನಗೆ ನನ್ನದು ಡ್ಯಾನ್ಸನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಬೋದಂತ ಒಂದು ಥಾಟ್ ಈಗ ನನಗೆ ಈಗ ಅರ್ಥ ಆಗ್ತದೆ. ಹೇಗೆ ನನ್ನದೊಂದು ಟಚ್ ಆ್ಯಡ್ ಮಾಡ್ಬೋದು ನಾನು ನನ್ನದು ಕಲಿಸಿದ ಡ್ಯಾನ್ಸಿಗೆ. ಎಕ್ಸ್ಪ್ರೆಷನ್ಸನ್ನು ನಾನು ಎಲ್ಲಿಗೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅದು ಸಹ ಗೊತ್ತಾಗಿದೆ. ಎನರ್ಜಿಯನ್ನು ಸಹ ಹೇಗೆ ಮೇಂಟೈನ್ ಮಾಡಬೇಕು ನಾನು ಫ್ರಮ್ ದ ಫಸ್ಟ್ ಟು ದ ಲಾಸ್ಟ್, ಅದೆಲ್ಲ ಕಲ್ತಿದ್ದೇನೆ, ತುಂಬ ಕಲ್ತಿದ್ದೇನೆ. ಕೃತಿ ಉಚ್ಚಿಲ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಾಧಕಿಯ ಯಶೋಗಾಥೆಯನ್ನು ಇನ್ನಷ್ಟು ಕೇಳಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಬಂತು? ನಾನು ನಾನು ರಿಯಾಲಿಟಿ ಶೋ ಮಾಡಿದಾಗ ನಾನು ವಿದ್ಯೋದಯದಲ್ಲಿದ್ದೆ ಕಲಿತಾ. ಸೊ ಆಗ ನಾನು 5th ಸ್ಟ್ಯಾಂಡರ್ಡಲ್ಲಿದ್ದೆ. ನನ್ನದು ಕ್ಲಾಸ್ಮೇಟ್ಸ್ ಯಾವಾಗಲೂ ನನಗೆ ಎವ್ರಿ ಡೇದು ನೋಟ್ಸ್ ಮತ್ತು ಯಾವುದು ಎಂತೆಲ್ಲ ಆಗಿದೆ ಕಾಲ್ ಮಾಡಿ ಹೇಳ್ತಿದ್ರು. ಮತ್ತು ನನ್ನದು ಅಮ್ಮ ಕೆಲವೊಮ್ಮೆ ಲೆಸನ್ಸ್ ಮಿಸ್ ಆಗಿತ್ತಲ್ಲ, ಅವರಿಗೆ ಆದ ಲೆಸನ್ಸನ್ನು ಅವರಿಗೆ ಅರ್ಥ ಆದದನ್ನು ಅವ್ರು ನನಗೆ ಕಲಿಸ್ತಿದ್ರು. ಹಾಗೆ ನನ್ನದು ಸ್ಕೂಲ್ದು ಪ್ರಿನ್ಸಿಪಲ್ ಆಗ ಅದು ಸುಧಾ ಮ್ಯಾಮ್ ಇದ್ದದ್ದು, ಸುಧಾರಾವ್ ಮ್ಯಾಮ್. ಅವರು ತುಂಬ ಸಪೋರ್ಟ್ ಮಾಡಿದರು. ಹೇಳಿದರೆ ನನಗೆ 1.5 months ನಾನು ಇದು ತಗೊಂಡಿದ್ರು ಸಹ, ಲೀವ್ ತಗೊಂಡಿದ್ರು ಸಹ ನನಗೆ ಅಲ್ಲಿಂದ ಆ ಸ್ಕೂಲಿಂದ ಯಾವಾಗಲೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಹೇಳಿದರೆ ಯಾವಾಗಲೂ ಎವ್ರಿ ಶೂಟಿದು ಮೊದಲು ಆಲ್ ದ ಬೆಸ್ಟ್, ಆರ್ ನನ್ನದು ಟೆಲಿಕಾಸ್ಟ್ ಆದಮೇಲೆ ಒಳ್ಳೆ ಆಗಿದೆ ಡ್ಯಾನ್ಸ್ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ಅದು ನನ್ನನ್ನು ಇನ್ನೂ ಮೋಟಿವೇಟ್ ಮಾಡ್ತಿತ್ತು. ಈಗ ನೀವು ಕಾಂಪಿಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ರಿಯಾಲಿಟಿ ಶೋ ಬಂದಾದಮೇಲೆ ಜನರ ರೆಸ್ಪಾನ್ಸ್ ಹೇಗಿತ್ತು? ತುಂಬ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಒಳ್ಳೆ ಇತ್ತು. ಹೇಳಿದರೆ ಎಲ್ಲರಿಗೆ ತುಂಬ ಖುಷಿಯಾಗಿತ್ತು. ನಾನು ಫಸ್ಟಿಗೆ ನಾನು ತುಂಬ ಚಿಕ್ಕದಿದ್ದೆ ಅಲ್ಲ ಆಗ ಹೋದಾಗ. ಹಾಗೆ ನಾನು ಮತ್ತೆ ಇಂಟರ್ವ್ಯೂಸಿಗೆ ಕರೆದ್ರು, ಸನ್ಮಾನಗಳನ್ನು ಮಾಡಿದರು, ಮತ್ತು ತುಂಬ ರೆಕಗ್ನಿಷನ್ ಸಿಕ್ಕಿತ್ತು ನನಗೆ ಎಲ್ಲಿ ಹೋದರೂ ಸಹ. ಹಾಗೆ ಎಲ್ಲರೂ ತುಂಬ ಸ್ವೀಟ್ ಆಗಿದ್ದರು. ಅವರಿಗೆ ಅವರಿಗೂ ಸಹ ಖುಷಿ ಆಗ್ತಿತ್ತು, ನನಗೂ ಸಹ ಖುಷಿ ಆಯಿತು ಅದನ್ನು ನೋಡಿ. ನಿಮಗೆ ಈಗ ನೀವು ಸುವರ್ಣ ಅಂದರೆ ಕಾಂಪಿಟೇಷನ್ಗೆ ಹೋಗಿದ್ರಿ, ಸುವರ್ಣ ಚಾನಲಲ್ಲಿ ಬರುವಂತಹ ಕಾಂಪಿಟೇಷನ್ಗೆ ಹೋಗಿದ್ರಿ. ಇನ್ನು ಯಾವ ಕಾಂಪಿಟೇಷನ್ಗೆ ನೀವು ಆಡಿಷನ್ ಕೊಟ್ಟಿದ್ದೀರಾ? ಇನ್ನು ಕೊಡಬೇಕಂತ ಆಸೆ ಉಂಟಾ? ನನಗೆ ನಾನು ಆ್ಯಕ್ಚುಲಿ ಕಲರ್ಸ್ ಕನ್ನಡ ಅದು
ಯಾವುದು ಕಲರ್ಸ್ ಕನ್ನಡದೊಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಟ್ಟಿದ್ದೆ. ಹಾಗೆ ಪುಟಾಣಿ ಪಟ್ರದ್ದು ಸಹ ಒಂದು ಕೊಟ್ಟಿದ್ದೆ ಆಡಿಷನ್. ಬಟ್ ಅದೇ ಆಡಿಷನ್ ಕ್ಲಿಯರ್ ಮಾಡಿದ್ದೆ. ನೆಕ್ಸ್ಟ್ ಮೆಗಾ ಆಡಿಷನ್ಗೆ ಹೋಗ್ಲಿಕ್ಕಾಗಲಿಲ್ಲ. ಮತ್ತು ಇನ್ನು ಫ್ಯೂಚರಲ್ಲಿ ನನಗೆ ಉಂಟು ಹಿಂದಿ ಚಾನಲ್ಸಿಗೆ ಮಾಡಬೇಕಂತ. ಬಟ್ ಅದು ಈಗಂತೂ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ನನ್ನದು ಸ್ಟಡೀಸ್ ಅಲ್ಲ. ನಾನೀಗ 10th ಗ್ರೇಡಲ್ಲಿದ್ದೇನೆ. ಸೊ ನಾನು ಸ್ವಲ್ಪ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಿದ್ದೇನೆ. ಮೇ ಬಿ ಇನ್ ಫ್ಯೂಚರ್ ಐ ವಿಲ್ ಟ್ರೈ. ನೀವು ಹೇಳಿದ್ರಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಬೇರೆ ಬೇರೆ ಪ್ಲೇಸಿಗೆ ನನಗೆ ಟ್ರಾವೆಲ್ ಮಾಡಬೇಕಾಗ್ತದೆ ಅಂತ. ಅದ್ರ ಫೀಲ್ ಹೇಗಿರ್ತಾರೆ? ಟ್ರಾವೆಲಿಂಗ್ ಅದು ನನ್ನಷ್ಟಕ್ಕೆ ಮಾಡಿದರೆ ನನಗೆ ಬೋರ್ ಆಗ್ತದೆ, ನನಗೆ ಅಷ್ಟಿಷ್ಟ ಆಗೋದಿಲ್ಲ. ಬಟ್ ನಾನು ಆ್ಯಕ್ಚುಲಿ ಹೋದದ್ದು ಗೋವಾಕ್ಕೆ ಫಸ್ಟ್. ಆಗ ನಾನು ರಿಯಾಲಿಟಿ ಶೋ ಅಂತ ಮಾಡಿರಲಿಲ್ಲ, ಆಗ ತುಂಬ ಚಿಕ್ಕದಿದ್ದೆ. ಸೊ ನಮ್ಮದು ಸೀನಿಯರ್ಸ್ ಗ್ರೂಪ್ ಒಟ್ಟಿಗೆ ಹೋಗಿದ್ದೆವು, ನಾವು ಟ್ರೈನಲ್ಲಿ ಹೋದದ್ದು ಫಸ್ಟ್ ಟೈಮ್. ಸೊ ಅದು ಗಮ್ಮತ್ತಾಗಿತ್ತು, ತುಂಬ ಗಮ್ಮತ್ತಾಗಿತ್ತು. ಅಲ್ಲಿಂದ ಮತ್ತೆ ನಾನೊಮ್ಮೆ ಅಲ್ಲಿದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈವನ್ ದೋ ನಾವು ಅಲ್ಲಿ ಒಂದೇ ದಿನಕ್ಕಿದ್ದೆವು, ಆ ದಿನ ಡ್ಯಾನ್ಸ್ ಮಾಡಿ ಬಂದೆವು. ಆದರೂ ಸಹ ಅಲ್ಲಿದು ಫುಡ್ ಸಹ ಡಿಫ್ರೆಂಟ್ ಇತ್ತು, ಅಲ್ಲಿದು ವೈಬ್ ಡಿಫ್ರೆಂಟ್ ಇತ್ತು ಆ ಸ್ಟೇಟಿದು. ಸೊ ಅದೇ ಖುಷಿ ಆಯಿತು ತುಂಬ. ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಇಲ್ಲ ಅಲ್ಲಿ ಖಾಲಿ ಒಂದೇ ದಿವಸಕ್ಕಿದ್ದದ್ದು. ಸೊ ನಾವು ಡ್ಯಾನ್ಸ್ ಮಾಡಿ ಬಂದೆವು ನೆಕ್ಸ್ಟ್ ದಿನ. ನೀವು ಕಾಂಪಿಟೇಷನ್ಗೆ ಹೋಗ್ತೀರಿ, ತುಂಬ ಕಾಂಪಿಟೇಷನ್ಗೆ ಹೋಗ್ತೀರಿ, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದು ಬೆಸ್ಟ್ ಮೆಮೊರಿ ಅಂತ ಎನಿಸ್ತದೆ? ನನಗೆ ಅದೇ ನಾನು ಇಲ್ಲಿ ಯಾವ ಪ್ರೋಗ್ರಾಮ್ ಕಾಂಪಿಟಿಷನ್ಗೆ ಹೋದ್ರು ಸಹ ನನ್ನ ಟೀಮ್ ಒಟ್ಟಿಗಿದ್ರೆ ನನಗೆ ಯಾವಾಗಲೂ ಎವ್ರಿ ಡೇ ವಿಲ್ ಬಿ ಮೆಮೊರೇಬಲ್. ಬಿಕಾಸ್ ಅವರು ಅದನ್ನು ಹಾಗೆ ಮಾಡ್ತಾರೆ. ನನಗೆ ಎಲ್ಲದರಲ್ಲೂ ಖುಷಿ ಸಿಗ್ತದೆ. ಅಲ್ಲಿ ಒಂಥರ ಹೆದರಿಕೆ ಅಂತ ಇಲ್ಲ, ಒಂದು ಬೇಜಾರು ಅಂತ ಇಲ್ಲ. ನನಗೆ ಯಾವಾಗ ಸಹ ಖುಷಿಯಲ್ಲೇ ಇರ್ತೇನೆ. ಹಾಗೆ ನನ್ನ ರಿಯಾಲಿಟಿ ಶೋಗೆ ಹೋದಾಗ ಸಹ ನನ್ನ ಫಸ್ಟ್ ರೌಂಡ್ ವಾಸ್ ದ ಮೋಸ್ಟ್ ಮೆಮೊರೇಬಲ್ ಒನ್. ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ನಿಮಗೆ ಯಾವುದು ಬೆಸ್ಟ್ ಎಕ್ಸ್ಪೀರಿಯನ್ಸ್? ಅದೇ ನಾನು ಹೇಳಿದಾಗೆ ನನ್ನ ಟೀಮ್ ಒಟ್ಟಿಗೆ ಯಾವುದೂ ಕಾಂಪಿಟಿಷನಿಗೆ ಹೋಗಿದ್ದೇನೆ, ಯಾವುದೂ ಪ್ರೋಗ್ರಾಮಿಗೆ ಹೋದರೂ ಸಹ ಅದು ಬೆಸ್ಟ್ ಇರ್ತದೆ. ವರ್ಸ್ಟ್ ಅಂತ ಹಾಗೆ ಅಂತ ಆಗಲಿಲ್ಲ ಇಲ್ಲಿವರೆಗೆ. ಬಟ್ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ಎಲ್ಲದರಲ್ಲೂ. ಐ ಹ್ಯಾವ್ ಹ್ಯಾಡ್ ಮೈ ಅಪ್ಸ್ ಆ್ಯಂಡ್ ಡೌನ್ಸ್. ಬಟ್ ಅದು ಅಂಥದ್ದೇನು ಎಕ್ಸ್ಟ್ರೀಮ್ ಆಗಿ ಅಂತ ಇರಲಿಲ್ಲ. ಬಟ್ ಇದೆ, ಎಂತ ಮಾಡಲಿಕ್ಕಾಗೋದಿಲ್ಲ ಅದು. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೆಗೆಟಿವ್ ಕಮೆಂಟ್ಸ್ ಇದ್ದಿರ್ತದೆ. ನೀವು ಹೇಗೆ ನೆಗೆಟಿವ್ ಕಮೆಂಟ್ ಅಂತ ತಗೊಳ್ತೀರಾ? ನಾನು ನೆಗೆಟಿವ್ ಅಂತ ಹೇಳೋದಿಲ್ಲ, ಅದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಅವರು ನಮಗೆ ಯಾರು ಸಹ ಕಮೆಂಟ್ ಮಾಡಿ ಹೇಳಿದಾಗ ಅದು ನಮಗೆ ಇಂಪ್ರೂವ್ ಆಗಲಿಕ್ಕೆ ಹೇಳೋದು. ಅದನ್ನು ಅವರು ಕೆಟ್ಟ ಉದ್ದೇಶ ಇಟ್ಟು ಹೇಳೋದಿಲ್ಲ ಯಾವಾಗ ಸಹ. ಅದನ್ನು ಯಾವಾಗ ಸಹ ನನ್ನನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ ಆ ವೇಯಲ್ಲಿ ತಗೊಂಡಿದ್ದೇನೆ. ಯಾವಾಗಲೂ ಯಾರು ಸಹ ಹೇಳಿರಲಿ, ನಾನು ಆ ರಿಯಾಲಿಟಿ ಶೋ ಅಲ್ಲಿ ಸಹ ಹೇಳಿರಲಿ, ಇಲ್ಲದಿದ್ದರೆ ನನ್ನದು ಸರ್ನವ್ರು ಸಹ ಹೇಳಿರಲಿ, ಯಾರು ಹೇಳಿರಲಿ, ಐ ವಿಲ್ ಟೇಕ್ ಇಟ್ ಆಸ್ ಪಾಸಿಟಿವ್ ಕಮೆಂಟ್ ಓನ್ಲಿ. ನೀವು ಹೇಳಿದ್ರಿ ಮಾತಿಗೆ ಹೇಳ್ತಾ ಇದ್ರಿ ಮಂಜಿತ್ ಸರ್ ಅಂತ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಂಜಿತ್ ಸರ್ ದ ಮೋಸ್ಟ್ ಸಪೋರ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ನಾನು ಚಿಕ್ಕದಿಂದಾಗಲೂ ಸಹ ನನ್ನ ಪೇರೆಂಟ್ಸ್ ಆದಮೇಲೆ ಅವರೇ ನೆಕ್ಸ್ಟ್ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ಅವರು ಎಲ್ಲ ಕಡೆ ಬಂದಿದ್ದಾರೆ ನನ್ನೊಟ್ಟಿಗೆ. ನನ್ನದು ಎವ್ರಿ ಕಾಂಪಿಟಿಷನಿಗೂ ಸಹ ಬಂದಿದ್ದಾರೆ. ಅಲ್ಲಿ ನಾನು ಹೇಳಿದಾಗೆ ರಿಯಾಲಿಟಿ ಶೋ ಅಲ್ಲಿ ಅವರು ಎವ್ರಿ ಶೂಟ್ಗಿಂತ ಮೊದಲು ಬರ್ತಿದ್ರು. ಇವೊಂದು ಅವರು ಬ್ಯುಸಿ ಆಗಿದ್ರು ಉಡುಪಿಯಲ್ಲಿ. ಆದರೂ ಸಹ ಅವರು ಅಲ್ಲಿ ಬ್ಯಾಂಗ್ಳೂರಿಗೆ ಬಂದು ನನ್ನನ್ನು ಇದಕ್ಕೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಮೆಗಾ ಆಡಿಷನಿಗೂ ಸಹ ಅವರು ಬಂದಿದ್ರು, ನಮ್ಮೊಟ್ಟಿಗೆ ಬಂದಿದ್ರು. ಅವರಲ್ಲಿ ಮೆಗಾ ಆಡಿಷನ್ ಆಗಿ ಅವರೊಟ್ಟಿಗೆ ವಾಪಸ್ ಬಂದಿದ್ದೆವು. ಹಾಗೆ ಮತ್ತು ಎಲ್ಲದರಲ್ಲೂ ನನಗೂ ಡ್ಯಾನ್ಸ್ ಮಾತ್ರ ಅಲ್ಲ, ಅವರು ನಂದು ಸಿಂಗಿಂಗ್ ಅನ್ಸ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಮತ್ತು ನಾವು ಈಗ ಸರ್ ಮತ್ತು ಸ್ಟೂಡೆಂಟ್ ಹಾಗೆ ಇನ್ನು ಸಹ ಹೀ ಈಸ್ ಮೋರ್ ಲೈಕ್ ಫ್ಯಾಮಿಲಿ. ಯಾಕೆಂದರೆ ಅಷ್ಟು ಅಟ್ಯಾಚ್ ಆಗಿದ್ದೇವೆ ನಾನು ಅಷ್ಟು ಚಿಕ್ಕದಿಂದಾಗಲೂ ಸಹ ಅವರೊಟ್ಟಿಗೆ ಇದ್ದೇನೆ. ಸೊ ಅವರು ಈಗ ನನ್ನ ಫ್ಯಾಮಿಲಿ ಮೆಂಬರ್ ಹಾಗೆ ಆಗಿದ್ದಾರೆ. ನೀವು ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹೇಳಿದರೆ ಎಷ್ಟು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಿದೆ? ಸಿಂಗಿಂಗ್ ಕಾಂಪಿಟೇಷನ್ಸ್ ಹೇಳಿದರೆ ನಾನು ಹೀಗೆ ನಮ್ಮದು ಚೌತಿಗೆಲ್ಲ ಆಗ್ತಿರ್ತದಲ್ಲ, ಅಲ್ಲಿ ಕಾಂಪಿಟೇಷನ್ಸ್ ಅಲ್ಲಿಗೆ ಹೋಗಿದ್ದೇನೆ. ಬಟ್ ಹೀಗೆ ದೊಡ್ಡ ಕಾಂಪಿಟೇಷನ್ ಅಂತ ಎಲ್ಲಿ ಸಹ ಹೋಗಲಿಲ್ಲ ನಾನು. ನನ್ನದು ಸುಮ್ಮನೆ ಹೀಗೆ ಪ್ಯಾಷನ್. ಆನ್ಲೈನ್ ಕಾಂಪಿಟೇಷನ್ಸ್ ಕೊಟ್ಟಿದ್ದೇನೆ, ಅದರಲ್ಲಿ ಪ್ರೈಸ್ ಸಹ ವಿನ್ ಆಗಿದ್ದೇನೆ. ಈಗ ನಿಮಗೆ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಇಟ್ಟರೆ ಯಾವುದನ್ನು ಚಾಯ್ಸ್ ಮಾಡ್ತೀರಾ? ಡ್ಯಾನ್ಸ್ ಅಷ್ಟು ಇಷ್ಟಪಡ್ತೀರಾ? ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ಆಲ್ವೇಸ್ ದ ಬೆಸ್ಟ್. ನನ್ನದು ಡ್ಯಾನ್ಸ್ ಅಕಾಡೆಮಿ ಮೇಲೆ ಎಷ್ಟು ಪ್ರೌಡ್ ಫೀಲಿಂಗ್ ಉಂಟು ಮತ್ತು ಎಷ್ಟು ಖುಷಿ ಆಗ್ತದೆ ಅದರದ್ದು ಹೆಸರು ಕೇಳುವಾಗ. ಹೇಳಿದರೆ ಅವರು ನನಗೆ ಯಾವಾಗ ಸಹ ಸಪೋರ್ಟ್ ಮಾಡ್ತಾರೆ. ತುಂಬ ಜನರಿದ್ದಾರೆ ಅವರೆಲ್ಲರೂ ಹೇಳಿದರೆ ಎಲ್ಲರೂ ಅವರ
ಓನ್ ವೇಯಲ್ಲಿ ಯುನೀಕ್ ಆಗಿದ್ದಾರೆ. ಎಲ್ಲರಿಂದ ಎಂತಾದ್ರೂ ಒಂದು ಕಲೀಲಿಕ್ಕೆ ಇರ್ತದೆ. ಯಾರು ಸಹ ಇರಲಿ, ಅವ್ರದ್ದು ಯಾವ್ದಾದ್ರು ಒಂದಿರ್ತದಲ್ಲ, ಈಗ ಇದು ಸ್ಪೆಷಾಲಿಟಿ ಇರ್ತದೆ. ಅದರಿಂದ ನಾನು ಹೇಗೆ ನನ್ನ ಸೆಲ್ಫನ್ನು ಇಂಪ್ರೂವ್ ಮಾಡಬೇಕಂತ ನೋಡ್ತೇನೆ. ಎಲ್ಲರೊಟ್ಟಿಗೆ ನನ್ನದೊಂದು ಡಿಫ್ರೆಂಟೇ ಬಾಂಡ್ ಉಂಟು. ಸೊ ಎಲ್ಲರೂ ಸಹ ಗಮ್ಮತ್ತಲ್ಲಿರ್ತಾರೆ. ನಂಗೆ ಅದು ತುಂಬ ಇಷ್ಟ. ಡ್ಯಾನ್ಸ್ ಕ್ಲಾಸಲ್ಲಿ ಟೀಚರ್ ಸ್ಟೂಡೆಂಟ್ ಆ ಥರ ಫೀಲ್ ಏನೂ ಆಗೋದಿಲ್ಲ ನಿಮಗೆ? ನನಗೆ ಈಗ ಆಗೋದಿಲ್ಲ. ಫಸ್ಟಿಗೆ ಆಗ್ತಿತ್ತು, ಯಾಕೆಂದರೆ ನಾನಾಗ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಬಟ್ ಈಗ ನಾನು ಆಬ್ವಿಯಸ್ಲಿ ಅವ್ರು ನನ್ನ ಟೀಚರ್ ಆ್ಯಂಡ್ ಸ್ಟೂಡೆಂಟೇ, ಅದು ಮಾತ್ರ ಡ್ಯಾನ್ಸ್ ಮಾಡುವಾಗ ಮಾತ್ರ. ಅದರ್ವೈಸ್ ನನಗೆ ಹೇಳಿದರೆ ನಾವು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೇವೆ, ನಮಗೇನು ಇದು ಇಲ್ಲ ಹೇಳಿದರೆ ಇಷ್ಟು ಡ್ಯಾನ್ಸ್ ಕ್ಲಾಸ್ ಆಯಿತು ಹೋಗಿ ಮನೆಗೆ ಹಾಗೆ ಅಂತ ಇಲ್ಲ. ಯು ಕ್ಯಾನ್ ಗಮ್ಮತ್ತಲ್ಲಿರ್ಬೋದು ಹೇಳಿ. ನಿಮ್ಮ ಎಲ್ಲ ಸುಮಾರಷ್ಟು ವಿಡಿಯೋಗಳನ್ನು ನಾನು ಮೊಬೈಲಲ್ಲಿ ನೋಡಿದ್ದೇನೆ. ಅಂದರೆ ಕೊರೋನಾ ಬಂದಾಗ ಕೂಡಲೇ ಎಲ್ಲ ಕ್ಷೇತ್ರಕ್ಕೂ ತಡೆ ಬಿತ್ತು. ಆಗ ನಿಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಯಿತು? ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಇತ್ತು ಆ್ಯಕ್ಚುಲಿ. ಎಲ್ಲ ಆನ್ಲೈನ್ ಕಾಂಪಿಟಿಷನ್ಸ್ ಬರ್ತಿತ್ತು, ಮತ್ತು ನಾವು ಪಾರ್ಟಿಸಿಪೇಟ್ ಮಾಡಿ ಅದನ್ನು ಎಂತ ಎಲ್ಲರಿಗೆ ತಲುಪಿಸಬೇಕಲ್ಲ. ಸೊ ನಾವು ಎಲ್ಲರಿಗೆ ನಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳ್ತಿದ್ವಿ ಈ ವಿಡಿಯೋನು ಲೈಕ್ ಶೇರ್ ಮಾಡಿ ಹಾಗೆ ಹೀಗೆ ಹೇಳಿ. ಸೊ ಅವರೆಲ್ಲ ಆಗ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ ಈಗ ಕೆಲವು ಕಾಂಪಿಟಿಷನ್ಸಲ್ಲಿ ವೋಟಿಂಗ್ ಮಾಡಲಿಕ್ಕೆ ಇರ್ತಿತ್ತು. ಸೊ ನಾನು ಆಗ ನನ್ನದು ಎಲ್ಲರಿಗೆ ಹೇಳಬೇಕಲ್ಲ, ನೀವು ಪ್ಲೀಸ್ ವೋಟ್ ಮಾಡಿ, ಆಗ ಮಾತ್ರ ವಿನ್ ಆಗೋದು. ಹಾಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ಲೇಡ್ ಅ ವೆರಿ ಬಿಗ್ ರೋಲ್. ಈಗ ಆನ್ಲೈನ್ ಕಾಂಪಿಟೇಷನ್ಗೆ ಆಫ್ಲೈನ್ ಕಾಂಪಿಟೇಷನ್ಗೆ ಏನು ಡಿಫ್ರೆಂಟ್ ಬಂತು ನಿಮಗೆ? ಅವೆರಡು ತುಂಬ ಡಿಫ್ರೆಂಟ್ ಆಗಿವೆ. ಯಾಕೆ ಹೇಳಿದರೆ ಆನ್ಲೈನ್ ಕಾಂಪಿಟೇಷನ್ಸಲ್ಲಿ ನಿಮಗೆ ಆಡಿಯನ್ಸ್ ಇರೋದಿಲ್ಲ, ಮತ್ತು ನಿಮಗೆ ಅದು ಮ್ಯೂಸಿಕನ್ನು ಅಷ್ಟು ಲೌಡಾಗಿ ಕೇಳಲಿಕ್ಕಾಗೋದಿಲ್ಲ. ಬಟ್ ಆಫ್ಲೈನಲ್ಲಿ ಅದರದ್ದು ಸೀರಿಯಸ್ನೆಸ್ ಒಂದಿರ್ತದೆ, ಒಂದು ಕಾಂಪಿಟೇಷನ್ ಅಂತ ಇರ್ತದೆ. ಮತ್ತು ನಿಮಗೆ ಕಮೆಂಟ್ ಸಿಗ್ತದೆ ಆಗಲೇ ಮತ್ತು ನಿಮ್ಮ ಜನರು ಸಪೋರ್ಟ್ ಮಾಡ್ತಾರೆ, ಚಿಯರ್ ಮಾಡ್ತಾರೆ ಕೆಳಗೆ. ಐ ಮೀನ್ ಇವರು ಜನರು ಅದೇ ಚಿಯರ್ ಮಾಡ್ತಾರೆ ಅವರು. ಸೊ ಮತ್ತೆ ಮ್ಯೂಸಿಕ್ ಸಹ ಲೌಡ್ ಇದ್ದಾಗ ನಮ್ಗೊಂದು ಡಿಫ್ರೆಂಟ್ ಜೋಶ್ ಬರ್ತದೆ. ಹಾಗೆ ಅದೇ ತುಂಬ ಡಿಫ್ರೆಂಟ್ ಆಗಿರ್ತದೆ. ಬಿಕಾಸ್ ನಾವು ಆನ್ಲೈನ್ ಮಾಡುವಾಗ ನಾವು ಮನೆಯಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಮಗೆ ಆ ಫೀಲಿಂಗ್ ಬರೋದಿಲ್ಲ. ಮತ್ತು ಅದರದ್ದು ಬ್ಯಾಕ್ಗ್ರೌಂಡ್ ಹೇಳಿದರೆ ನಮಗೆ ಮಾಡುವ ಎನ್ವೈರ್ಮೆಂಟ್ಸ್ ಸರಿ ಇರಬೇಕು. ಅದು ಕೆಲವೊಮ್ಮೆ ಮ್ಯೂಸಿಕನ್ನು ಕಟ್ ಆಗ್ತದೆ, ಇಲ್ಲದಿದ್ದರೆ ಆ ಫ್ಲೋರ್ ಸರಿ ಇರೋದಿಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು. ಬಟ್ ಸ್ಟೇಜಲ್ಲಿ ಮಾಡೋ ಖುಷಿಯೇ ಡಿಫ್ರೆಂಟ್, ಅದು ಯಾವಾಗ ಸಹ ಬರೋದಿಲ್ಲ. ಈಗ ಡ್ಯಾನ್ಸಲ್ಲಿ ಸರ್ ತುಂಬ ಡಿಫ್ರೆಂಟ್ ವೆರೈಟಿ ಸ್ಟೈಲ್ ಇರ್ತದೆ. ನೀವು ಯಾವ ಸ್ಟೈಲನ್ನು ಇಷ್ಟಪಡ್ತೀರಾ? ನನಗೆ ಹಾಗೆ ಅಂತ ತುಂಬ ಸ್ಟೈಲ್ಸ್ ಇದೆ. ನನಗೆ ವೆಸ್ಟರ್ನ್ ತುಂಬ ಇಷ್ಟ ಆಗ್ತದೆ, ಬಾಲಿವುಡ್ ಇಷ್ಟ, ಮತ್ತು ಸೆಮಿ ಕ್ಲಾಸಿಕಲ್ ನಾನು ಜಾಸ್ತಿ ಮಾಡೋದು ಸೆಮಿ ಕ್ಲಾಸಿಕಲ್. ಬಟ್ ನನಗೆ ಅದರ್ ಸ್ಟೈಲ್ಸ್ ಸಹ ತುಂಬ ಇಷ್ಟ, ಬೇರೆ ಸ್ಟೈಲ್ಗಳು ಸಹ. ಇನ್ನು ಯಾವ ಸ್ಟೈಲ್ ಕಲೀಲಿಕ್ಕೆ ನೀವು ಇಷ್ಟಪಡ್ತೀರಾ? ಇದೊಂದು ಸ್ಟೈಲ್ ನನಗೆ ಕಷ್ಟ ಆಗಲಿಕ್ಕಿಲ್ಲ, ಬಟ್ ಕಷ್ಟ ಆಗ್ತದೆ, ಬಟ್ ಇದನ್ನು ಕಲಿಬೇಕು ಅಂತ. ಹಾಗೆ ನಾನೊಮ್ಮೆ ಆ್ಯಕ್ಚುಲಿ ಲಿಂಡಿ ಹಾಪ್ ಟ್ರೈ ಮಾಡಿದ್ದೆ. ನಾನು DDJಯಲ್ಲಿರುವಾಗಲೇ ಅಲ್ಲಿ ಒಂದು ರೌಂಡಲ್ಲಿ ನಾನು ಲಿಂಡಿ ಹಾಪ್ ಟ್ರೈ ಮಾಡಿದ್ದೆ. ಅದು ನನಗೆ ಆಗ ತುಂಬ ಖುಷಿಯಾಗಿತ್ತು. ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿದ್ರೆ ಒಳ್ಳೇದಿರ್ತಿತ್ತು. ಓಕೆ, ನೀವು ಹೇಳಿದ್ರಿ ನಿಮ್ಮ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ನಿಮ್ಮ ಅಮ್ಮ ಕೂಡ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಉಂಟು ಅವರಿಗೆ? ಅವರಿಗೆ ಚಿಕ್ಕದಿರುವಾಗ ಇತ್ತಂತೆ, ಬಟ್ ಅವರು ಹೇಳಿದರೆ ಅದನ್ನು ಮುಂದೆ ತಗೊಂಡೋಗ್ಲಿಲ್ಲ. ಬಟ್ ನನಗೆ ಅವರೀಗ ನಾನು ಮಾಡೋದನ್ನು ನೋಡಿ ಅವ್ರು ತುಂಬ ಖುಷಿ ಪಡ್ತಾರೆ. ಈಗ ನೀವು ಎಜುಕೇಷನ್ ಜೊತೆ ಡ್ಯಾನ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ರಿ. ಒಂದು ವೇಳೆ ಎರಡು ಒಟ್ಟಿಗೆ, ಒಂದು ಎಕ್ಸಾಮ್ ಡ್ಯಾನ್ಸ್ ಒಟ್ಟಿಗೆ ಕಾಂಪಿಟೇಷನ್ ಬಂದರೆ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ? ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ಬಂದರೆ. ಎಕ್ಸಾಮ್ ಡಾನ್ಸ್ ಅಂತ ನಾನು ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಿಕಾಸ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಟು ಮೀ. ಈಗ ಫಾರ್ ಎಕ್ಸಾಂಪಲ್ ನನಗೀಗ ಮಧ್ಯಾಹ್ನ ಎಕ್ಸಾಮ್ ಬರೆದು ನಾನು ಕಾಂಪಿಟೇಷನಿಗೆ ಹೋಗ್ಬೇಕು ಹೇಳಿದ್ರೆ ನಾನು ಬೇಗ ಎಕ್ಸಾಮ್ ಬರೆದು ಮತ್ತೆ ಕಾಂಪಿಟೇಷನಿಗೆ ಹೋಗ್ತೇನೆ. ಯಾಕೆ ಹೇಳಿದರೆ ಎರಡು ಸಹ ಇಂಪಾರ್ಟೆಂಟೇ ನನಗೆ. ಐ ಕಾಂಟ್ ಈಗ ಅಟ್ಲೀಸ್ಟ್ ನಾನು ಮಾಡಿದ್ದೇನೆ ಹಾಗೆ. ಆ್ಯಕ್ಚುಲಿ ಒಮ್ಮೆ ದ ಪ್ರೀವಿಯಸ್ ಡೇ ನನಗೆ ಶೋ ಇತ್ತು, ಅದಾದಮೇಲೆ ರಾತ್ರಿ ಬರುವಾಗ ಲೇಟ್ ಆಗಿತ್ತು, ಮತ್ತು ಬೆಳಗ್ಗೆ ಹೋಗಿ ಎಕ್ಸಾಮ್ ಕೊಟ್ಟಿದ್ದೇನೆ. ಅದಕ್ಕೆ ನಾನು ಫಸ್ಟಿಗೆ ಪ್ರಿಪೇರ್ ಆಗಿರ್ತೇನೆ, ಸೊ ದ್ಯಾಟ್ ನನಗೆ ಲಾಸ್ಟಲ್ಲಿ ಅಂಥ ಸಿಚುವೇಶನ್ ಬಂದರೂ ಸಹ ನಾನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ ಹೇಳಿ. ನೀವು ಡ್ಯಾನ್ಸಿಗೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಕೊಡ್ತೀರಿ, ನಿಮ್ಮ ಲೈಫಲ್ಲಿ ಇನ್ನಷ್ಟು ನೀವು ಕಾಂಪಿಟೇಷನ್ಗೆ ಹೋಗಿ ಪ್ರೈಸನ್ನು ಗೆದ್ಕೊಂಡು ಬನ್ನಿ, ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು? ನನಗೆ ಇಲ್ಲಿವರೆಗೆ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಎಲ್ಲರಿಗೆ ತುಂಬ ಥ್ಯಾಂಕ್ ಯು. ಯಾಕೆ ಹೇಳಿದರೆ ವಿದೌಟ್ ಯುವರ್ ಸಪೋರ್ಟ್ ಐ ವುಡಂಟ್ ಬಿ ಎನಿಥಿಂಗ್. ನನ್ನ ಪೇರೆಂಟ್ಸ್, ನನ್ನ ಸರ್, ನನ್ನ ಕ್ಲಾಸ್ಮೇಟ್ಸ್, ನನ್ನದು ಎಕ್ಸ್ಟ್ರೀಮ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.
ಥ್ಯಾಂಕ್ ಯು. ನೀವು ಕಾರ್ಯಕ್ರಮಕ್ಕೆ ಬಂದದ್ದಕ್ಕೂ ಕೂಡ ತುಂಬ ಖುಷಿ ಆಯಿತು. ಧನ್ಯವಾದಗಳು. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ಆಶಿಸ್ತೇನೆ. Thank you so much. ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮ ಬಾಲ ಸಾಧಕಿ ಯಶೋಗಾಥೆಯನ್ನು. ಮತ್ತೊಂದು ವಾರ ಇನ್ನೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.